ಮಂಗಳೂರು ನಗರದ ಮಹತ್ವಾಕಾಂಕ್ಷೆಯ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದ ಕದ್ರಿ ಪಾರ್ಕ್ ರಸ್ತೆಯನ್ನು ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದೀಗ ಈ ರಸ್ತೆಗೆ ಟೋಲ್ ಅಳವಡಿಸುವ ಮೂಲಕ ಈ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಮಾಡುವ ವಾಹನಗಳಿಗೆ ಶುಲ್ಕ ವಿಧಿಸಲು ಚಿಂತನೆ ನಡೆಸಲಾಗಿದ್ದು, ವಾಹನ ಎಂಟ್ರಿಯಾಗಿ 5 ನಿಮಿಷದ ಒಳಗಡೆ ಹೊರಗೆ ಹೋದರೆ ಯಾವುದೇ ಶುಲ್ಕವಿರುವುದಿಲ್ಲ ಅಂತೆ. ಅದಕ್ಕಿಂತ ಹೆಚ್ಚಾದರೆ ಆ ವಾಹನಗಳ ಮಾಲೀಕರ ಖಾತೆಯಿಂದ ಕನಿಷ್ಠ 50 ರೂಪಾಯಿ ಶುಲ್ಕ ಕಡಿತವಾಗಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಜನವರಿ ತಿಂಗಳಿನಿಂದ ಈ ವ್ಯವಸ್ಥೆ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದ್ದು, ಇನ್ನೊಂದೆಡೆ ಇಂದು ಕದ್ರಿ ಪಾರ್ಕ್ ರಸ್ತೆಯ ಬದಿಯ ಅನಧಿಕೃತ ಗೂಡಂಗಡಿ ತೆರವು ಕಾರ್ಯಾಚರಣೆ ನಡೆಯಿತು. ಇಷ್ಟು ದಿನ ಪಾರ್ಕ್ ಸುತ್ತಮುತ್ತ ಇದ್ದ ಕಬ್ಬಿನ ಜ್ಯೂಸ್ ಅಂಗಡಿಗಳು, ಪಾನಿಪುರಿ ಅಂಗಡಿ, ಚರ್ಮುರಿ ಸ್ಟಾಲ್ಗಳು ಸೇರಿ ಒಟ್ಟು 15 ಗೂಡಂಗಡಿಗಳನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತೆರವುಗೊಳಿಸಿದರು. ಆಚೆ ಬಂದ್ರೆ ನೋಡಿ ಬಿಸಾಡಿ